ಬೀದಿ ಬದಿ ವ್ಯಾಪಾರಿಗಳ ಮೇಲಿನ ದಾಳಿಯನ್ನ ಖಂಡಿಸಿ ಹಾಗೂ ಸಂಡೇ ಬಜಾರ್ ವ್ಯಾಪಾರಕ್ಕೆ ಮುಕ್ತ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘವು ಸಿಐಟಿಯು ನೇತೃತ್ವದಲ್ಲಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನ ಗುರುವಾರ ಮಂಗಳೂರಿನ ಲಾಲ್ಬಾಗ್ನಲ್ಲಿರುವ ಮಹಾನಗರ ಪಾಲಿಕೆಯ ಕಚೇರಿಯ ಮುಂಭಾಗದಲ್ಲಿ ಆರಂಭಿಸಿದೆ. ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಅವರು ಧರಣಿ ಸತ್ಯಾಗ್ರಹವನ್ನ ಉದ್ಘಾಟಿಸಿದರು. ಸಿಐಟಿಯು ಜಿಲ್ಲಾ ಮುಖಂಡ ಸುನೀಲ್ ಕುಮಾರ್ ಬಜಾಲ್ ಮಾತನಾಡಿ, ಇಂದು ಗುರುವಾರ ಬೆಳಗ್ಗೆ ಆರಂಭವಾದ ಧರಣಿ ಸತ್ಯಾಗ್ರಹ ಶುಕ್ರವಾರ ಬೆಳಗಿನವರೆಗೂ ನಡೆಯಲಿದೆ ಎಂದರು. ಮುಖಂಡರಾದ ಜೆ ಬಾಲಕೃಷ್ಣ ಶೆಟ್ಟಿ, ಜಯಂತಿ ಶೆಟ್ಟಿ, ಸುಕುಮಾರ್ ತೊಕ್ಕೊಟ್ಟು, ಬಿಕೆ ಇಮ್ತಿಯಾಜ್, ರಮೇಶ್ ಉಳ್ಳಾಲ್, ರವಿಚಂದ್ರ ಕುಂಚಾಡಿ, ಜಯಂತ್ ನಾಯ್ಕ್, ಯೋಗೇಶ್ ಜಪ್ಪಿನಮೊಗರು, ಪದ್ಮಾವತಿ ಶೆಟ್ಟಿ ಅವರು ಹೋರಾಟವನ್ನ ಬೆಂಬಲಿಸಿ ಮಾತನಾಡಿದರು. ಸತ್ಯಾಗ್ರಹದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಪ್ರಮುಖರಾದ ಮುಜಫರ್ ಅಹಮದ್, ಸಂತೋಷ್ ಆರ್ಎಸ್, ಜ್ಯೋತಿಬಾಯಿ ಮುಂತಾದವರು ಉಪಸ್ಥಿತರಿದ್ದರು. ಕಳೆದ 15 ವರ್ಷಗಳ ಹಿಂದೆ ಕಳೆದ 15 ವರ್ಷಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟವನ್ನ, ಅವರಿಗೆ ಧೈರ್ಯವನ್ನ ತುಂಬಿ ಆ ಹೋರಾಟವನ್ನ ಕಟ್ಟಿ ಬೆಳೆಸುವುದರಲ್ಲಿ ಮಂಗಳೂರಿನ ಜನತೆಯ ಪಾತ್ರ ಇದೆ. ಬೀದಿ ಬದಿ ವ್ಯಾಪಾರಸ್ಥರನ್ನ ಒಂಟಿಯಾಗಿ ಬಿಟ್ಟಿಲ್ಲ. ಮಂಗಳೂರಿನ ಜನ ಬೀದಿ ಬದಿ ವ್ಯಾಪಾರಸ್ಥರ ಜೊತೆಗೂಡಿ ಹೋರಾಟವನ್ನು ನಡೆಸಿದ್ರು. ನಿಮ್ಗೆ ಗೊತ್ತಿಲ್ಲ, ಹೋರಾಟ ಅವತ್ತು ಇಡೀ ಮಂಗಳೂರಿನ ಜನ ಬೆಂಬಲಿಸಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆನೂ ಕೂಡ ಏನು ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಒಂದು ರೀತಿ ಕೆಂಗಣ್ಣಿತ್ತು. ಅವರಿಗೆ ಕಳೆದ 15 ವರ್ಷಗಳು ನಡೆದಿರ್ತಕ್ಕಂಥ ಹೋರಾಟ ಇದೆಯಲ್ಲ, ಅವರ ಕಣ್ಣನ್ನ ತೆರೆಸಿತು. ಮಾಧ್ಯಮದ ಮಿತ್ರರು ಕೂಡ ಏನು ಬೀದಿ ಬದಿ ವ್ಯಾಪಾರಸ್ಥರ ವಿರುದ್ಧ ಭಾವನೆ ಇತ್ತು, ಅವರನ್ನ ಕೂರಿಸಿ ಸರ್ಕಾರ ಏನು ಹೇಳುತ್ತೆ ಅಥವಾ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಎಲ್ಲವನ್ನ ವಿವರಿಸಿ ಹೇಳಿದಾಗ ಮಾಧ್ಯಮದ ಮಿತ್ರರು ಕೂಡ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟವನ್ನು ಬೆಂಬಲಿಸಿರ್ತಕ್ಕಂಥ ಚರಿತ್ರೆ ಈ ಮಂಗಳೂರಿನಲ್ಲಿದೆ.